ಸಜಿಪ ಮುನ್ನೂರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ಬೊಳ್ಳಾಯಿ ಇದರ ಬೊಳಂತೂರು ಶಾಖೆಯ ಉದ್ಘಾಟನಾ ಸಮಾರಂಭವು ನಡೆಯಿತು. ಮಾಜಿ ಸಚಿವ ಬಿ ರಾಮನಾಥ್ ರೈ ನೂತನ ಶಾಖೆಯನ್ನ ಉದ್ಘಾಟಿಸಿದರು. ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ರಮಾನಾಥ್ ರೈ ಅವರು, ಪ್ರಾಮಾಣಿಕತೆಯ ಕೊರತೆ ಇರುವ ಈ ಕಾಲಮಾನದಲ್ಲಿ ಪ್ರಾಮಾಣಿಕರನ್ನ ಗುರುತಿಸಿ ಗೌರವಿಸಿದಾಗ ಇನ್ನಷ್ಟು ಪ್ರಾಮಾಣಿಕತೆ ಹೆಚ್ಚಾಗ್ತದೆ. ಇಚ್ಛಾಶಕ್ತಿ ಇದ್ರೆ ಸಹಕಾರಿ ಕ್ಷೇತ್ರದಲ್ಲೂ ಸಾಧನೆ ಮಾಡಲು ಸಾಧ್ಯವಿದೆ ಎನ್ನುವುದನ್ನು ಸಂಜೀವ ಪೂಜಾರಿ ತೋರಿಸಿಕೊಟ್ಟಿದ್ದಾರೆ. ಶೇಂದಿ ಮಾರುವವರು ಕೂಡ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಕಾರ್ಯವನ್ನು ಮೂರ್ತಿದಾರರ ಸೇವಾ ಸಹಕಾರಿ ಸಂಘದ ಮೂಲಕ ಮಾಡಿದ್ದಾರೆ ಎಂದ ಅವರು, ಶೇಂದಿ ನಿಷೇಧದ ವಿರುದ್ಧದ ಚಳುವಳಿಯಾಗಿ ಭಾಗವಹಿಸಿದ ತನ್ನ ನೆನಪುಗಳನ್ನು ಹಂಚಿಕೊಂಡ್ರು. களி மாறுது சிவன ஷேந்தி எடுக்க குத்திಗೆ ಶುರುವಾಂಡು ಗುತ್ತಿಗೆಗೆ ಶೇಂದಿ ಪಾಡ್ದು ಶೇಂದಿ ವ್ಯಾಪಾರ ನಮ್ಮ ಜಿಲ್ಲೆಯಲ್ಲಿ ನಿರಾತಂಕವಾದ ಆವಂತನು ಅಬಕಾರಿ ಇಲಾಖೆ ವ್ಯಾಪ್ತಿಗೆ ಸೇರಿದಿತ್ತು. ಅದಕ್ಕೆ ಲೀಟರ್ ಫೀಸ್ ಎಲ್ಲ ಕಟ್ಟರೆ ವೀರೇಂದ್ರ ಪಾಟೀಲ್ ಸರ್ಕಾರ ಇಪ್ಪನಾಗ ಈ ಒಂಜಿ ಶೇಂದಿ ಬಣ್ಣು ಇಟ್ಟು ದಿಂಜ ಕಲಬೆರಕೆ ಹಾಕೊಂಡು ನಮ್ಮ ಊರದ ವಿಷಯ ರಾಜ್ಯದ ವಿಷಯ ಕಲಬೆರಕೆ ಹಾಕೊಂಡು ಅದಕ್ಕೆ ಬೇತೆ ಮಿಶ್ರಣ ಪಡೆದು ಶೇಂದಿ ಪಡೆದು ಕೊರ್ಪೆರೆ ಇಟ್ಟು ಜನಕ್ಕೆ ಆರೋಗ್ಯ ಪೆಟ್ಟುಂಡು ತನ್ನ ದೃಷ್ಟಿಡೆ ಸಜಿಪ ಮುನ್ನೂರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಮೂರ್ತಿದಾರರ ಸೇವಾ ಸಹಕಾರಿ ಬ್ಯಾಂಕಿನ ವ್ಯಾಪ್ತಿ ಇರುವ 11 ಗ್ರಾಮಗಳಲ್ಲೂ ಹೊಸ ಶಾಖೆಯನ್ನ ತೆರೆಯುವ ಚಿಂತನೆ ಇದ್ದು, ಮುಂದಿನ ದಿನಗಳಲ್ಲಿ ಚೇಳೂರಿನಲ್ಲೇ 2ನೇ ಶಾಖೆ ಆರಂಭಿಸುವುದಾಗಿ ತಿಳಿಸಿದ್ರು. ಬೊಳಂತೂರು ಶಾಖೆ ತೆರೆಯಲು ಸಹಕಾರ ನೀಡಿದ ಎಲ್ಲರಿಗೂ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ರು. ಅಂಚಿನ ಮುಂದುವರೆದ ಭಾಗವಾದ ಪ್ರಥಮ ಶಾಖೆ ಇನ್ನು ಮುಲ್ಪ ಉದ್ಘಾಟನೆ ಆರಂಡು ಆ ಒಂದು ಆಂಡು ನೆಕ್ಸ್ಟ್ ಫೆಬ್ರವರಿ ತಿಂಗಳು ಚೇಳೂರು ಕುಳಂಜಿ ಶಾಖೆಗೆ ಪರ್ಮಿಷನ್ ಸಿಕ್ಕಿದ್ದು ಎಂಗಳ ಉದ್ದೇಶ ಈ ಒಂದು ಸೊಸೈಟಿಗೆ 11 ಗ್ರಾಮದ ಲಿಮಿಟ್ ಉಂಡು. ಎಂಗಳಂತ ಉದ್ದೇಶ ಪ್ರತಿ ಒಂದು ಗ್ರಾಮಡ್ಲ ಒಂದು ಎಲ್ಲೆಲ್ಲ ಸಹಕಾರಿ ಬ್ಯಾಂಕ್ ಮಂತದ ಜನಗಳಿಗೆ ಪ್ರಯೋಜನ ಒಂದು ಮುಕ್ತವಾದ ದಾರೊಂದು ತೊಂದರೆ ಜಂದೆ ಅಕ್ಕನ ಆರ್ಥಿಕ ಸುಧಾರಣೆ ಮಂತ್ರ ಕಾರ್ಯಕ್ರಮ ಆವಡ್ಬಣ್ಣ ಉದ್ದೇಶರು ಬಹುಶಃ ಒಂದು ಹೆಜ್ಜೆನೆ ಗುದ್ದೀತ. ಭದ್ರತಾ ಕೋಶವನ್ನ ಜಿಲ್ಲಾ ಪಂಚಾಯತ್ ಸದಸ್ಯೆ ಮಂಜುಳಾ ಮಾವೆ ಉದ್ಘಾಟಿಸಿದ್ರು. ಠೇವಣಿ ಪತ್ರವನ್ನ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ ಬಿಡುಗಡೆಗೊಳಿಸಿದ್ರು. ಮುಖ್ಯ ಅತಿಥಿಯಾಗಿ ಬೊಳಂತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಸಿಯಮ್ಮ, ಉಪಾಧ್ಯಕ್ಷ ಚಂದ್ರಶೇಖರ್ ರೈ, ತಾಲೂಕು ಪಂಚಾಯತ್ ಸದಸ್ಯೆ ಶೋಭಾ ರೈ, ಪ್ರಗತಿಪರ ಕೃಷಿಕರಾದ ಮಹಾಬಲ ರೈ ಹೊಸಮನೆ, ಕುರಿಯಾಡಿ ತಾಯಿ, ಮೂವರು ದೈವಂಗಳು ಕ್ಷೇತ್ರದ ಅಧ್ಯಕ್ಷ ಸೀತಾರಾಮ ಅಡ್ಯಂತಯ್ಯ, ಎಪಿಎಂಸಿ ಮಾಜಿ ಅಧ್ಯಕ್ಷ ನೇಮಿರಾಜ್ ರೈ, ಸಹಕಾರಿ ಸಂಘದ ಉಪಾಧ್ಯಕ್ಷ ಸುಂದರ್ ಪೂಜಾರಿ, ಕಾರ್ಯದರ್ಶಿ ಮಮತಾ, ಶಾಖಾ ವ್ಯವಸ್ಥಾಪಕಿ ಅಶ್ವಿನಿ, ನಿರ್ದೇಶಕರಾದ ರಮೇಶ್ ಅನ್ನಪಾಡಿ, ವಾಸುದೇವ ಪೂಜಾರಿ, ವಿಠಲ್ ಬೆಲ್ಚಾಡ, ಮುತ್ತು ಪೂಜಾರಿ, ಶೀನಾ ಬೆಲ್ಚಾಡ, ಅಶೋಕ್, ವಾಣಿ ವಸಂತ್, ಸುಜಾತಾ, ಮೋಹನ್ ದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.